ಅಚ್ಚೇತಿನ್ ತರುವುದಾಗಿ ಬೆಲೆ ಏರಿಕೆಯನ್ನ ನಿಯಂತ್ರಿಸುವುದಾಗಿ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಬೊಗಳೆ ಬಿಟ್ಟು ದೇಶದ ಜನತೆಗೆ ಮಂಕು ಬೂದಿ ಎರಚಿ ಕಳೆದ 7 ವರ್ಷಗಳ ಅವಧಿಯಲ್ಲಿ ದೇಶದ ಆರ್ಥಿಕತೆಯನ್ನ ದಿವಾಳಿನಂಚಿಗೆ ಕೊಂಡೊಯ್ದು ಜನರ ಬದುಕನ್ನೇ ಸರ್ವನಾಶ ಮಾಡಿದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಬಲ ಜನ ಚಳುವಳಿ ಬೆಳೆದು ಬರುವ ಮೂಲಕ ದೇಶವನ್ನ ರಕ್ಷಿಸಲು ಜನತೆ ಒಂದಾಗಿ ನಿಲ್ಲಬೇಕಾಗಿದೆ ಎಂದು ಸಿಪಿಎಂ ಮಂಗಳೂರು ನಗರ ದಕ್ಷಿಣ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಅವರು ಜನತೆಗೆ ಕರೆ ನೀಡಿದರು। ಅವರು ಬೆಲೆ ಏರಿಕೆಯ ವಿರುದ್ಧ ಸಿಪಿಎಂ ನೇತೃತ್ವದಲ್ಲಿ ಮಂಗಳೂರು ನಗರದಾದ್ಯಂತ ನಡೆಯುತ್ತಿರುವ ವಾರಾಚರಣೆ ಕಾರ್ಯಕ್ರಮದ ಭಾಗವಾಗಿ ಉರ್ವ ಸ್ಟೋರ್ನಲ್ಲಿ ಜರುಗಿದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು। ಭ್ರಷ್ಟಾಚಾರ ಉಂಟಾವಂತೇಳಿ ಅವಲೈಜೆ ವಾವುಲ ಮಲ್ತಿಜೆ ಮಗಳು ಇನಿ ಮಾತಾಡಿಲ್ಲ ಜನಕ್ಲೆಗೆ ಕಷ್ಟನೇ ಕೊರನತ್ತಂದೆ ಕಾಲೈಜೆ ಕೊರೋನಾ ಬರ್ತದೆ ಕೊರೋನಾ ಪುನರಿಲ್ಲ ಕಾಸನ್ನು ಲೂಟಿನತ್ತಂದೆ ಜನಕ್ಲೆಗೆ ದಾಳ ಮಾಡ್ತೀರಿ ದಾದ ಕೊರಿಯರೆ ಕರಿನ ವರ್ಷ ದಾದ ಕೊರಿಯರೆ ಒಂದು ಮುಖ ಮುಸುಂಟುಗು ಕಿತ್ತು ಕೊರಿಯರ ಮಲ್ಲ ಕಟೌಟ್ ಮಾಡುವರೆ ಹೆಂಗನೆ ಎಂಪಿ ಎಮ್ಮೆಲೆ ನಗಳು ಗೆಂದಿನಿ ಕಾಂಕ್ರೀಟ್ ಮಾಡರೆ ಕೋಡು ಮಲ್ಪರೆ ಅವು ನಿಕ್ಕುಲತ್ತು ವಾ ಪುಡ್ಕೋಸಿ ಗೆಂದಿಲ್ಲ ಮಲ್ಪೇರಿ ನಿಕ್ಕುಲು ಮಲ್ಪಡ ಇನ್ನ ಬೇಲೆಕ್ಕಿಲ್ಲ ಈ ಸಂಕಷ್ಟದ ಕಾಲಡೆ ಕಿತ್ತು ಕೊರಿಯರ ಮಕ್ಕಳು ಜನಕ್ಕೆ ಸಾಧಾರಣ ಸಾಂತ್ವನ ಬಂಡರ ಹೋಯಿನ ವರ್ಷ ಬಂಡರೆ 20 ಲಕ್ಷ ಕೋಟಿ ರೂಪಾಯಿ ಹೇಗಿದೆ ಪ್ಯಾಕೇಜ್ ಘೋಷಣೆ ಮಾಡ್ತಾ ಏರೆಗೆ ದಾಲ ತೆಗೆದಿದ್ದೆ। ಪ್ರತಿಭಟನಾ ಸಭೆಯಲ್ಲಿ ಸಿಪಿಎಂ ಹಿರಿಯ ಮುಖಂಡರಾದ ಅಶೋಕ್ ಶಿಯಾನ್, ಶಾಮ್ಯುಲ್ ಟೈಟಸ್, ದಿನೇಶ್ ಶಿಯಾನ್, ಸರೋಜಿನಿ, ಸಿಪಿಎಂ ಯುವ ನಾಯಕರಾದ ಮನೋಜ್, ಪ್ರಶಾಂತ್ ಎಂಪಿ, ನಾಗೇಂದ್ರ, ರಘುವೀರ್, ರಾಜೇಶ್, ಇಕ್ಬಾಲ್, ಸುಕೇಶ್, ಸನತ್ ಮೊದಲಾದವರು ಹಾಜರಿದ್ದರು।